ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮಗೆ ಗೊತ್ತೇ ಇದೆ, ನಮ್ಮ ಅಶ್ವಿನಿ ಮೇಡಮ್ ಅವರು ನಮಗೋಸ್ಕರ ಸ್ಪೆಷಲ್ ಆಗಿರುವಂತಹ ಡಿಶನ್ನು ಪ್ರತಿ ಎಪಿಸೋಡಲ್ಲಿ ಕೂಡ ಹೇಳಿಕೊಡ್ತಾರೆ. ಸೊ ಇವತ್ತಿನ ಈ ಎಪಿಸೋಡಲ್ಲಿ ನಮಗೆ ಈ ಅಶ್ವಿನಿ ಮೇಡಮ್ ಅವರು ಯಾವ ರೀತಿಯಾಗಿರುವಂತಹ ಸ್ಪೆಷಲ್ ರೆಸಿಪಿಯನ್ನು ಹೇಳಿಕೊಡ್ತಾರೆ ಅಂತ ನಮ್ಮ ಅಶ್ವಿನಿ ಮೇಡಮ್ ಅವರನ್ನೇ ಕೇಳೋಣ. ಅದಕ್ಕಿಂತ ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್ ಅಶ್ವಿನಿ ಮೇಡಮ್ ಅವರೇ, ಇವತ್ತಿನ ಈ ನಿಮ್ಮ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ, ನಾನು ಕೂಡ ಕಾಯ್ತಾ ಇದ್ದೇನೆ. ಇವತ್ತು ಯಾವ ರೀತಿಯಾದಂತಹ ಸ್ಪೆಷಲ್ ರೆಸಿಪಿ ನಮಗೋಸ್ಕರ ಮಾಡ್ತೀರಾ ಅಂತ ಹೇಳಿ. ಸೊ ನೀವೇ ನಿಮ್ಮ ಬಾಯಿಂದ ನಮ್ಮ ವೀಕ್ಷಕರಿಗೆ ಹೇಳಬೇಕು. ಇವತ್ತು ನಾನು ಇನ್ಸ್ಟೆಂಟ್ ಆಗಿ ಅಂದ್ರೆ ಏನು ಪ್ರಿಪ್ರೇಷನ್ ಇಲ್ಲದೆ ಮಾಡುವಂತಹ ಪೊಟ್ಯಾಟೊ ಸ್ಟಫ್ಡ್ ರವಾ ಬಂದೋಸವನ್ನ ಹೇಳಿಕೊಡ್ತೇನೆ. ಇದು ಯಾವ ತರ ಅಂದ್ರೆ ಇದಕ್ಕೇನು ಸೈಡ್ ಡಿಶ್ ಬೇಕಂತಿಲ್ಲ. ನಾವು ಗಡಿಬಿಡಿಯಲ್ಲಿ ಇರ್ತೇವೆ, ಮಾರ್ನಿಂಗ್ ಆಫೀಸಿಗೆ ಹೋಗ್ಬೇಕು, ಮಕ್ಕಳಿಗೆ ಲಂಚ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗ್ಬೇಕು. ಆ ಟೈಮಲ್ಲಿ ಇದನ್ನ ನಾವು ಒಂದೇ ರೆಸಿಪಿಯಲ್ಲಿ ಎಲ್ಲವನ್ನ ಮುಗಿಸಿ ಬಿಡುವಂತಹ ಒಂದು ಸೂಪರ್ ಟೇಸ್ಟಿ ಆಗಿರುವ ಇದೊಂದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಏನು ಬೇಕಾದ್ರೂ ಕರೀರಿ ನೀವು, ನಮ್ಗೆ ಇಷ್ಟ ಬಂದ ಹಾಗೆ ಅಲ್ವಾ? ನೀವು ಟ್ರೈ ಮಾಡಿ ಮಾತ್ರ ಟೇಸ್ಟ್ ಟ್ರೈ ಮಾಡ್ತೇನೆ. ಯಾಕೆಂದ್ರೆ ಲಾಸ್ಟ್ ಎಪಿಸೋಡ್ ಅಲ್ಲಿ ನೀವು ಹೇಳಿಕೊಟ್ಟಿರುವಂತಹ ರೆಸಿಪಿಯನ್ನು ಕೂಡ ನಾನು ಮನೆಗೆ ಹೋಗ್ಬೇಕು, ನೆಕ್ಸ್ಟ್ ನಾನು ಹೋಗಿ ಅದನ್ನು ಟ್ರೈ ಮಾಡಿದ್ದೇನೆ. ಸೊ ನನ್ನ ಮಗಳಿಗೆ ಕೂಡ ತುಂಬಾ ಇಷ್ಟಪಟ್ಟು ತಿಂದಿದ್ದಾಳೆ. ಸೊ ಇದನ್ನು ಕೂಡ ನಾನು ಟೇಸ್ಟ್ ಮಾಡ್ತೇನೆ. ನಮ್ಮ ವೀಕ್ಷಕರು ಕೂಡ ಮಾಡೇ ಮಾಡ್ತಾರೆ ಅನ್ನೋದು ನಂಬಿಕೆ ನಂಗೂ ಇದೆ, ನಿಮ್ಗೂ ಇದೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು. ನಿಮ್ಮ ಹಾಗೂ ವೀಕ್ಷಕರ ಸಪೋರ್ಟಿಗೆ ತುಂಬಾ ಹೃದಯದ ಒಂದು ಧನ್ಯವಾದಗಳು. ನಿಮಗೂ ಕೂಡ ನಮ್ಗೆ ಇಷ್ಟು ಒಳ್ಳೆ ರೀತಿಯಾಗಿ ರೆಸಿಪಿಯನ್ನು ನೀವು ಟೈಮ್ ಮಾಡ್ಕೊಂಡು ಮಾಡಿಕೊಡುವಾಗ ಖಂಡಿತವಾಗಿಯೂ ನಾವು ಅದನ್ನು ಟ್ರೈ ಮಾಡದೇ ಇರ್ಲಿಕ್ಕಾಗುತ್ತಾ? ಮಾಡಲೇಬೇಕಲ್ವಾ? ಓಕೆ, ನೋಡುವ ಇವಾಗ ಮಾಡಿ ನಿಮ್ಮದು ಈ ರೆಸಿಪಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪೊಟ್ಯಾಟೊ ಸ್ಟಫ್ಡ್ ರವಾ ಬಂದೋಸ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಒಂದು ದೊಡ್ಡ ಬೌಲ್ನಲ್ಲಿ 1 ಬೌಲ್ನಷ್ಟು ಬಾಂಬೆ ರವಾ, ಚಿರೋಟಿ ರವಾವನ್ನು ಸಹ ತಗೊಳ್ಬೋದು. 1 ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಇದರಲ್ಲಿ ಸ್ವಲ್ಪ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, ಅರ್ಧ ಬೌಲ್ನಷ್ಟು ಎನಿ ವೆಜಿಟೇಬಲ್ ಆಯಿಲ್, 1 ಲಿಂಬೆಹಣ್ಣು, ಸ್ವಲ್ಪ ಅಜ್ವೈನ್ ಓಮ, ಕಾಯಿ ಮೆಣಸು 1, ಜೀರಿಗೆ 2 ಟೇಬಲ್ ಸ್ಪೂನ್ ಅಷ್ಟಿದೆ ಇದರಲ್ಲಿ, ಸ್ವಲ್ಪ ಬಿಳಿ ಎಳ್ಳು, ಇದು ಆಪ್ಷನಲ್, ಬೇಡ ಹೇಳುವವರು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು, ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್, ಸಾಸಿವೆ 1 ಟೇಬಲ್ ಸ್ಪೂನ್, ಕರಿಬೇವು ಸ್ವಲ್ಪ, ಕ್ಯಾರೆಟ್ 2 ಟೇಬಲ್ ಸ್ಪೂನ್ ಅಷ್ಟು ತುರಿದಿಟ್ಟದ್ದು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್, ಉದ್ದಗೆ ಹೆಚ್ಚಿಟ್ಟ ಈರುಳ್ಳಿ 1 ಬೌಲ್, 1 ಸಣ್ಣಗೆ ಕಟ್ ಮಾಡಿಟ್ಟಂತಹ ಟೊಮ್ಯಾಟೊ, ಇದು ಈನೋ ರೆಗ್ಯುಲರ್ ಲೆಮನ್ ಫ್ಲೇವರ್ಡ್ ನಾನಿಲ್ಲಿ ತೊಗೊಂಡಿದ್ದೇನೆ, ಸ್ವಲ್ಪ ರವವನ್ನು ಬ್ಯಾಟರ್ ರೆಡಿ ಮಾಡಲಿಕ್ಕೆ ನೀರು, ಮೊಸರನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು 1 ಬೌಲ್ನಷ್ಟು. ಮೊದಲಿಗೆ ಈ ರವವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಳ್ತೇನೆ. ಚಿರೋಟಿ ರವ ತಗೊಂಡವರು ಪುಡಿ ಮಾಡಬೇಕಂತ ಇಲ್ಲ, ಇದನ್ನು ಡ್ರೈ ಆಗಿರುವ ಮಿಕ್ಸಿ ಜಾರಿಗೆ ಹಾಕಿ 1 ಸುತ್ತು ತಿರುಗಿಸಿದ್ರೆ ಆಯಿತು. ಈ ಪ್ರೊಸೆಸನ್ನು ನಾವು ಫಸ್ಟಿಗೆ ಮಾಡಬೇಕು, ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ಳುವಂಥದ್ದು. ಎಸ್, ಇದನ್ನು ನಾನು 1 ಸುತ್ತು ಮಿಕ್ಸಿಗೆ ಹಾಕಿ ತಿರುಗಿಸ್ತೇನೆ. ಈಗ ಬ್ಯಾಟರನ್ನು ರೆಡಿ ಮಾಡುವ. ಈಗ ಇದಕ್ಕೆ ನಾನು ಓಮ ಅಜ್ವೈನನ್ನು ಕೈಗೆ ಹಾಕಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆ್ಯಡ್ ಮಾಡಿದೆ. 2 ಟೇಬಲ್ ಸ್ಪೂನ್ ಜೀರಿಗೆ ಇಟ್ಟಿದ್ದೇನೆ ಹೇಳಿದೆ, ಅದರಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಈ ಬ್ಯಾಟರಿಗೆ ಹಾಕ್ತಾ ಇದ್ದೇನೆ.
ಮಿಕ್ಸಿಂಗ್ ಮಾಡಲಿಕ್ಕೆ ಇಲ್ಲಿ ನೀರನ್ನು ಯೂಸ್ ಮಾಡಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ. ಸ್ವಲ್ಪ ಮೊಸರನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಷ್ಟೇ. ರವೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತದೆ ಹೇಳುವವರಿಗೆ ಅಜ್ವೈನನ್ನು ನಾನು ಆ್ಯಡ್ ಮಾಡಿ ಅಂತ ಹೇಳಿದ್ದೇನೆ ಇಲ್ಲಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಈನೋ, ಬೇಕಿಂಗ್ ಸೋಡಾ ಅಥವಾ ಪೌಡರನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಕೇವಲ ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಾಕು. ಸ್ವಲ್ಪ ಸಾಫ್ಟ್ನೆಸ್ ಬರ್ತದೆ ಬ್ಯಾಟರಿಗೆ. ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡುವ. ಈಗ ನೆಕ್ಸ್ಟ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡುವ. ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ತೇನೆ ನಾನು. ಇದು ಮತ್ತೆ ಸ್ವಲ್ಪ ಥಿಕ್ ಆಗ್ತದೆ, ಆಗ ಪುನಃ ನೀರನ್ನು ಆ್ಯಡ್ ಮಾಡ್ಕೊಳ್ಬಹುದು. ಈಗ ನಾವು ಸ್ಟಫಿಂಗ್ ರೆಡಿ ಮಾಡುವ. ಪೊಟ್ಯಾಟೊ ಸ್ಟಫಿಂಗನ್ನು ಈಗ ಪ್ಯಾನನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ 1 ಟೇಬಲ್ ಸ್ಪೂನ್. ಸಾಸಿವೆ ಚಟಪಟ ಅಂತ ಹೇಳುವಾಗ ಅದಕ್ಕೆ ಉದ್ದಿನಬೇಳೆ. ನಾವು ರೆಗ್ಯುಲರ್ ಆಗಿ ಯಾವ ಥರ ಬಟಾಟೆ ಬಾಜಿಯನ್ನು ಮಾಡ್ತೇವೆ ಅದೇ ಥರ ಈ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋದು. ಫಸ್ಟಿಗೆ ಉದ್ದಿನಬೇಳೆ, ಜೀರಿಗೆ, ಕರಿಬೇವು, ಮೀಡಿಯಂ ಫ್ಲೇಮ್ ಇದೆ ಈಗ, ಕಾಯಿ ಮೆಣಸು, ಉದ್ದಗೆ ಕಟ್ ಮಾಡಿಟ್ಟಂತಹ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈರುಳ್ಳಿಯನ್ನು ಪೂರ್ತಿಯಾಗಿ ಕಾಯಿಸ್ಕೊಳ್ಳಿಕ್ಕಿಲ್ಲ, ಅದರದ್ದು ಕ್ರಿಸ್ಪಿನೆಸ್ ಹಾಗೇನೆ ಉಳಿಸ್ಕೊಳ್ಳುವ. ಜಸ್ಟ್ ಒಂಚೂರು ಸಾಫ್ಟ್ ಆದರೆ ಆಯ್ತು, ಅದು ಟ್ರಾನ್ಸ್ಲೂಸೆಂಟ್ ಆಗ್ತದೆ. ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಟರ್ಮರಿಕ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟಿದೆ, ಗ್ರೀನ್ ಪೀಸ್ ಅಥವಾ ಬಟಾಣಿ ಇದೆ ಹೇಳುವವರು ಅದನ್ನು ಸಹ ಒಂದು ಅರ್ಧ ಬೌಲ್ನಷ್ಟು ಆ್ಯಡ್ ಮಾಡ್ಕೊಳ್ಬಹುದು. ತುರಿದಿಟ್ಟ ಕ್ಯಾರೆಟ್, ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಕ್ಯಾರೆಟನ್ನು ಆ್ಯಡ್ ಮಾಡಿದ್ದೇನೆ. ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ಇದಕ್ಕೆ ಕೊನೆಯದಾಗಿ ನಾವು ಬೇಯಿಸಿಟ್ಟಂತಹ ಪೊಟ್ಯಾಟೊ ಸ್ವಲ್ಪ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡಿದ್ದೇನೆ. ಕರೆಕ್ಟಾಗಿ ಒಂದು ಮಿಕ್ಸ್ ಕೊಡುವ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ನಮ್ಮ ಸ್ಟಫಿಂಗ್ ಅಂತ.
ಈಗ ಇದಕ್ಕೆ ನಾನು ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆ ರಸವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಟ್ಯಾಂಗಿನೆಸ್ ಜಾಸ್ತಿ ಬೇಕು ಹೇಳುವವರು ಒಂದು ಇಡೀ ಲಿಂಬುವನ್ನು ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರನ್ನು ಸಹ ಹಾಕ್ಕೊಳ್ಬಹುದು. ಪ್ಲಸ್ ಸ್ವಲ್ಪ ಸಿಹಿ ಬೇಕು ಹೇಳುವವರು 1 ಟೇಬಲ್ ಸ್ಪೂನ್ನಷ್ಟು ಹನಿ ಅಥವಾ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಕ್ಸ್ ಆಗಿ ಒಂದು 2 ನಿಮಿಷ ಇದು ಮಸಾಲೆಯನ್ನೆಲ್ಲ ಕರೆಕ್ಟಾಗಿ ಪೊಟ್ಯಾಟೊ ಅಬ್ಸಾರ್ಬ್ ಮಾಡ್ಕೊಳ್ಳುವ ತನಕ ಇಟ್ಟು ಮತ್ತೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳುವ. ಎಸ್, ಈಗಲೇ ನಿಮಗೆ ಸಾಧಾರಣವಾಗಿ ಒಂದು ಇಮ್ಯಾಜಿನೇಷನ್ ಬಂದಿರಬಹುದು ಯಾವ ಥರ ಫೈನಲ್ ರೆಸಿಪಿ ರೆಡಿ ಆಗ್ತದೆ ಅಂತ. ನಾನೀಗ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಉಪ್ಪು ಖಾರ ಎಲ್ಲ ಹದವಾಗಿದೆ ಅಂತ ನೋಡ್ಕೊಳ್ಳಿ. ಕಡಿಮೆ ಇದೆ ಅಂತ ಅನಿಸಿದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ಎಸ್, ನಾನೀಗ ಫ್ಲೇಮನ್ನು ಆಫ್ ಮಾಡಿ ಆಗಿದೆ. ನೆಕ್ಸ್ಟ್ ದೋಸೆಯನ್ನು ಮಾಡ್ಕೊಳ್ಳುವ. ಈ ಸ್ಟಫಿಂಗನ್ನು ಸ್ವಲ್ಪ ನಾವು ಕಟ್ಲೆಟ್ ಶೇಪನ್ನು ಕೊಡಬೇಕು. ಸ್ಟಫಿಂಗ್ ಆಗೋದ್ರಿಂದ ಮಿಡ್ಲಲ್ಲಿ ಸ್ಟಫ್ ಮಾಡಲಿಕ್ಕೆ ಈಸಿ ಆಗುವ ಹಾಗೆ. ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು ಈ ಸ್ಟಫಿಂಗಿಗೆ. ಎಸ್, ಈಗ ಇದು ರೆಡಿಯಾಗಿದೆ. ಸ್ವಲ್ಪ ಕೈಗಳಿಗೆ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ನಾವು ಸ್ವಲ್ಪ ಶೇಪ್ ಕೊಟ್ಟು ಸ್ಟಫಿಂಗ್ ಮಾಡಲಿಕ್ಕಿರೋದ್ರಿಂದ ಈ ಥರ ರೆಡಿ ಮಾಡಿ ಇಟ್ಕೊಳ್ವ. ತುಂಬ ಬಿಸಿಯಾಗಿದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಈಗ 2 ನಾನು ರೆಡಿ ಮಾಡಿ ತೋರಿಸಿದೆ. ಉಳಿದದನ್ನು ಅದೇ ಥರ ಮಾಡ್ಕೊಳ್ಬೇಕು. ಆಯ್ತಲ್ಲ? ಸಣ್ಣ ಪ್ಯಾನನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಬಿಳಿ ಎಳ್ಳು, ಆಪ್ಷನಲ್ ಇದು. ಬಿಳಿ ಎಳ್ಳು ಕಂಪ್ಲೀಟ್ಲಿ ಆಪ್ಷನಲ್. ಸಿಡಿತದೆ ಹಾಕಿದ ತಕ್ಷಣ, ಹಾಗಾಗಿ ನಾನು ಕಂಪ್ಲೀಟ್ಲಿ ಆಪ್ಷನಲ್ ಅಂತ ಹೇಳಿದ್ದು. ಈಗ ಅದಕ್ಕೆ ನಾನು ಬ್ಯಾಟರ್ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಒಂದು ಸಲ ಬ್ಯಾಟರನ್ನು ಹಾಕಿ ರೆಡಿ ಮಾಡಿಟ್ಟಂತಹ ಆಲೂ ಸ್ಟಫಿಂಗನ್ನು ಸ್ಟಫ್ ಮಾಡಿದೆ. ನಂತರ ಮೇಲ್ಗಡೆ ಪುನಃ ಬ್ಯಾಟರನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸಪೋಸ್ ಸ್ಟಫಿಂಗ್ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಹೇಳುವವರು ದೊಡ್ಡ ಸೈಜಲ್ಲಿ ಮಾಡಿಕೊಂಡು ಹಾಕ್ಕೊಳ್ಬಹುದು. ನೋಡಿ ಈ ಥರ. ಈಗ ಲೋ ಫ್ಲೇಮಲ್ಲಿ ಇದು ಬೇಯಲಿ ಕಂಪ್ಲೀಟಾಗಿ. ಮುಚ್ಚಳವನ್ನು ಮುಚ್ತೇನೆ. ಈಗ ಇದನ್ನು ತಿರುವಿ ಹಾಕಬೇಕು. ಬಿಸಿಯಾಗಿರ್ತದೆ. ನಿಧಾನವಾಗಿ ನಾನ್ ಸ್ಟಿಕ್ ಆದದ್ರಿಂದ ಈಸಿಯಾಗಿ ನಾವು ಇದನ್ನು ತಿರುವಿ ಹಾಕಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೂ ಗೋಲ್ಡನ್ ಬ್ರೌನ್ ಕಲರ್ ಸ್ಪಾಟ್ಸ್ ಇದೆ ಅಂತ. ಟೇಸ್ಟ್ ಮಾತ್ರ ನಾನು ಹೇಳೋದಿಲ್ಲ, ದಿವ್ಯಾ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ಥರ ಬಂದಿದೆ ಅಂತ. ನೋಡ್ಲಿಕ್ಕಂತೂ ನನಗೆ ಅಮೇಝಿಂಗ್ ಆಗಿ ಕಾಣ್ತಾ ಇದೆ. ಮೇಲಿನಿಂದ ಸಪೋಸ್ ಎಣ್ಣೆ ಬೇಡ ಹೇಳುವವರು ತುಪ್ಪವನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ನಿಮ್ಮ ಚಾಯ್ಸ್. ತುಪ್ಪದ ಫ್ಲೇವರ್ ಸಹ ಇದಕ್ಕೆ ತುಂಬ ಒಳ್ಳೆಯ ಅರೋಮಾ ಹಾಗೂ ಟೇಸ್ಟನ್ನು ಆ್ಯಡ್ ಮಾಡ್ತದೆ. ದಿವ್ಯಾ ಅವರೇ, ನಮ್ಮ ಇದು ರೆಸಿಪಿ ರೆಡಿ ಆಗ್ತಾ ಉಂಟು. ಪರಿಮಳ ಬರ್ತಾ ಉಂಟು. ಒಳ್ಳೆ ಟೇಸ್ಟ್ ಇದ್ದಾಗೆ ಉಂಟು ಪರಿಮಳ. ನಿಮ್ಗೆ ತಿನ್ನುವಾಗ ನೋಡ್ಬೇಕು. ನಾನೀಗ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ ದಿವ್ಯಾ. ನಿಮಗೆ ಸರ್ವ್ ಮಾಡ್ತೇನೆ. ಬಿಸಿ ಬಿಸಿ ಆಗಿರುವ ನಾನು ರಿವರ್ಸ್ ಮಾಡಿ ಹಾಕ್ಲಿ. ಎಸ್, ನೋಡಿ ಪರವಾಗಿಲ್ಲ. ಇದನ್ನು ನೀವು ಯಾವ ಥರ ಟೇಸ್ಟ್ ಮಾಡ್ತೀರಿ? ಈಗ ಕಟ್ ಮಾಡಿ ಕೊಡ್ಲಿಯಾ ನಾನು ನಿಮಗೆ? ಸರಿ, ಓಕೆ. ಸ್ವಲ್ಪ ಹಾಗೆ ಅದನ್ನು ಕಟ್ ಮಾಡಿ ಕೊಡ್ತೇನೆ. ಓಕೆ.
ದಿವ್ಯ ಅವರೇ ನೋಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಓಕೆ, ಆಲೂ ಸ್ಟಫ್ಡ್ ರವಾ ಬಂದೋಸ. ಯಾಕೆ ಇದನ್ನು ಬಂದೋಸ ಕರೀತಾರೆ ಅಂತ ಹೇಳಿ, ಎಸ್ ಬನ್ ತರ ಇದು ಉಬ್ಬಿ ಬರ್ತದೆ. ಆಲೂ ಸ್ಟಫ್ಡ್ ರವಾ ಬಂದೋಸ. ರವಾ ಬಂದೋಸ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಆಲೂ ಸ್ಟಫ್ಡ್ ರವಾ ಬಂದೋಸ ಇವಾಗ ನನ್ನ ಕೈಯಲ್ಲಿದೆ. ಟೇಸ್ಟ್ ಮಾಡಬೇಕು, ನಿಮ್ಮ ಬಾಯಲ್ಲಿ ಕೂಡ ನೀರು ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ನೋಡುವ ಹೇಗಾಗಿದೆ ಅಂತೇಳಿ. ಬಿಸಿಯಾಗಿದೆ. ವಾವ್, ತುಂಬಾ ಟೇಸ್ಟಿ ಆಗಿದೆ. ಅದು ಅದರೊಳಗಡೆ ಪೊಟ್ಯಾಟೊ ಎಲ್ಲ ಹಾಕಿದ್ದಾರೆ ಅಲ್ವಾ, ಸೊ ಅದು ತುಂಬ ಟೇಸ್ಟ್ ಕೊಡ್ತದೆ. ಅದು ಹಳದಿ ಫ್ಲೇವರ್ ತುಂಬಾ ರುಚಿ ಆಗ್ತದೆ ತಿನ್ಲಿಕ್ಕೆ. ಇದರಲ್ಲಿ ನಾವು ಪೊಟ್ಯಾಟೊ ಜೊತೆ ಸೊಪ್ಪುಗಳನ್ನು ಸಹ ಆಡ್ ಮಾಡಬಹುದು. ಮಕ್ಕಳಿಗೆ ಏನೋ ಒಂದು ಹೈಡ್ ಮಾಡಿ ಆರೋಗ್ಯಕರವಾದ ಕ್ಯಾರೆಟ್ ಕೂಡ ಹೌದು, ಕ್ಯಾರೆಟ್ ಆಲ್ರೆಡಿ ನಾನು ಹಾಕಿದ್ದೇನೆ ಇದರಲ್ಲಿ. ಅದು ಅಲ್ಲದೆ ಮೆಂತೆ ಸೊಪ್ಪು ಮತ್ತೆ ಓಮ ಹಾಕಿದೀರಲ್ಲ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಅಂದರ ತಿನ್ಬೇಕಾದ್ರೆ ನಮ್ಗೆ ಓಮ ಕೆಲವರಿಗೆ ಇಷ್ಟ ಆಗಲ್ಲ, ಸೊ ಇದ್ರಲ್ಲಿ ಏನೋ ಒಂಥರ ಟೇಸ್ಟ್ ಡಿಫ್ರೆಂಟ್, ಖುಷಿ ಅನಿಸ್ತದೆ ತಿನ್ಬೇಕಾದ್ರೆ. ತುಂಬಾನೇ ಟೇಸ್ಟಿ ಆಗಿದೆ. ಓಕೆ, ನಮ್ಮ ವೀಕ್ಷಕರು ಕೂಡ ಇದನ್ನು ಟ್ರೈ ಮಾಡ್ತಾರೆ ಅಂತ ಅನ್ಕೊಂಡಿದ್ದೇನೆ. ಓಕೆ ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತು ಒಂದು ಸ್ಪೆಷಲ್ ಡಿಶ್ ನಮಗೆ ನಮ್ಮ ಅಶ್ವಿನಿ ಮೇಡಮ್ ಅವರು ಹೇಳಿಕೊಟ್ಟಿದ್ದಾರೆ. ಸೊ ಮತ್ತೆ ಈ ರೆಸಿಪಿಯನ್ನ ನೀವು ನೋಡ್ಬೇಕಂತ ಇದ್ರೆ ಇನ್ನೊಂದ್ಸಲ ರಿಪೀಟ್ ನೋಡ್ಕೊಂಡು ಬರೋಣ. ಪೊಟ್ಯಾಟೊ ಸ್ಟಫ್ಡ್ ರವಾ ಬಂದೋಸ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಒಂದು ದೊಡ್ಡ ಬೌಲ್ನಲ್ಲಿ 1 ಬೌಲ್ನಷ್ಟು ಬಾಂಬೆ ರವಾ, ಚಿರೋಟಿ ರವಾವನ್ನು ಸಹ ತಗೊಳ್ಬೋದು. 1 ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಇದರಲ್ಲಿ ಸ್ವಲ್ಪ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, ಅರ್ಧ ಬೌಲ್ನಷ್ಟು ಎನಿ ವೆಜಿಟೇಬಲ್ ಆಯಿಲ್, 1 ಲಿಂಬೆಹಣ್ಣು, ಸ್ವಲ್ಪ ಅಜ್ವೈನ್ ಓಮ, ಕಾಯಿ ಮೆಣಸು 1, ಜೀರಿಗೆ 2 ಟೇಬಲ್ ಸ್ಪೂನ್ ಅಷ್ಟಿದೆ. ಇದರಲ್ಲಿ ಸ್ವಲ್ಪ ಬಿಳಿ ಎಳ್ಳು, ಇದು ಆಪ್ಷನಲ್, ಬೇಡ ಹೇಳುವವರು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್, ಸಾಸಿವೆ 1 ಟೇಬಲ್ ಸ್ಪೂನ್, ಕರಿಬೇವು ಸ್ವಲ್ಪ, ಕ್ಯಾರೆಟ್ 2 ಟೇಬಲ್ ಸ್ಪೂನ್ ಅಷ್ಟು ತುರಿದಿಟ್ಟದ್ದು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್, ಉದ್ದಗೆ ಹೆಚ್ಚಿಟ್ಟ ಈರುಳ್ಳಿ 1 ಬೌಲ್, 1 ಸಣ್ಣಗೆ ಕಟ್ ಮಾಡಿಟ್ಟಂತಹ ಟೊಮ್ಯಾಟೊ. ಇದು ಏನು ರೆಗ್ಯುಲರ್ ಲೆಮನ್ ಫ್ಲೇವರ್ಡ್ ನಾನಿಲ್ಲಿ ತೊಗೊಂಡಿದ್ದೇನೆ. ಸ್ವಲ್ಪ ರವವನ್ನು ಬ್ಯಾಟರ್ ರೆಡಿ ಮಾಡಲಿಕ್ಕೆ ನೀರು, ಮೊಸರನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು 1 ಬೌಲ್ನಷ್ಟು. ಮೊದಲಿಗೆ ಈ ರವವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಳ್ತೇನೆ. ಚಿರೋಟಿ ರವ ತಗೊಂಡವರು ಪುಡಿ ಮಾಡಬೇಕಂತ ಇಲ್ಲ. ಈಗ ಇದಕ್ಕೆ ನಾನು ಓಮ ಅಜ್ವೈನನ್ನು ಕೈಗೆ ಹಾಕಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಆ್ಯಡ್ ಮಾಡಿದೆ. 2 ಟೇಬಲ್ ಸ್ಪೂನ್ ಜೀರಿಗೆ ಇಟ್ಟಿದ್ದೇನೆ ಹೇಳಿದೆ, ಅದರಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಈ ಬ್ಯಾಟರಿಗೆ ಹಾಕ್ತಾ ಇದ್ದೇನೆ. ಮಿಕ್ಸಿಂಗ್ ಮಾಡಲಿಕ್ಕೆ ಇಲ್ಲಿ ನೀರನ್ನು ಯೂಸ್ ಮಾಡಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಈನೋ, ಬೇಕಿಂಗ್ ಸೋಡಾ ಅಥವಾ ಪೌಡರನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡುವ. ಈಗ ನೆಕ್ಸ್ಟ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡುವ. ಈಗ ಪ್ಯಾನನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ 1 ಟೇಬಲ್ ಸ್ಪೂನ್, ಉದ್ದಿನ ಬೇಳೆ, ಜೀರಿಗೆ, ಕರಿಬೇವು, ಕಾಯಿ ಮೆಣಸು, ಉದ್ದಗೆ ಕಟ್ ಮಾಡಿಟ್ಟಂತಹ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ, ಜಸ್ಟ್ ಒಂಚೂರು ಸಾಫ್ಟ್ ಆದರೆ ಆಯ್ತದು, ಟ್ರಾನ್ಸ್ಲೂಸೆಂಟ್ ಆಗ್ತದೆ. ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಟರ್ಮರಿಕ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟಿದೆ, ತುರಿದಿಟ್ಟ ಕ್ಯಾರೆಟ್, ಬೇಯಿಸಿಟ್ಟಂತಹ ಪೊಟ್ಯಾಟೊ ಸ್ವಲ್ಪ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡಿದ್ದೇನೆ.
ಈಗ ಇದಕ್ಕೆ ನಾನು ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆ ರಸವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಟ್ಯಾಂಗಿನೆಸ್ ಜಾಸ್ತಿ ಬೇಕು ಹೇಳುವವರು ಒಂದು ಇಡೀ ಲಿಂಬುವನ್ನು ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರನ್ನು ಸಹ ಹಾಕ್ಕೊಳ್ಬಹುದು. ಪ್ಲಸ್ ಸ್ವಲ್ಪ ಸಿಹಿ ಬೇಕು ಹೇಳುವವರು 1 ಟೇಬಲ್ ಸ್ಪೂನ್ನಷ್ಟು ಹನಿ ಅಥವಾ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೈಗಳಿಗೆ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ನಾವು ಸ್ವಲ್ಪ ಶೇಪ್ ಕೊಟ್ಟು ಸ್ಟಫಿಂಗ್ ಮಾಡಲಿಕ್ಕಿರೋದ್ರಿಂದ ಈ ಥರ ರೆಡಿ ಮಾಡಿ ಇಟ್ಕೊಳ್ವಾ. ಸಣ್ಣ ಪ್ಯಾನನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಬಿಳಿ ಎಳ್ಳು, ಆಪ್ಷನಲ್ ಇದು, ಬಿಳಿ ಎಳ್ಳು ಕಂಪ್ಲೀಟ್ಲಿ ಆಪ್ಷನಲ್. ಈಗ ಅದಕ್ಕೆ ನಾನು ಬ್ಯಾಟರ್ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಒಂದು ಸಲ ಬ್ಯಾಟರನ್ನು ಹಾಕಿ ರೆಡಿ ಮಾಡಿಟ್ಟಂತಹ ಆಲೂ ಸ್ಟಫಿಂಗನ್ನು ಸ್ಟಫ್ ಮಾಡಿದೆ. ನಂತರ ಮೇಲ್ಗಡೆ ಪುನಃ ಬ್ಯಾಟರನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸಪೋಸ್ ಸ್ಟಫಿಂಗ್ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಹೇಳುವವರು ದೊಡ್ಡ ಸೈಜಲ್ಲಿ ಮಾಡಿಕೊಂಡು ಹಾಕ್ಕೊಳ್ಬಹುದು. ಈಗ ಇದನ್ನು ತಿರುವಿ ಹಾಕಬೇಕು. ಬಿಸಿಯಾಗಿರ್ತದೆ, ನಿಧಾನವಾಗಿ. ನಾನ್ ಸ್ಟಿಕ್ ಆದದ್ರಿಂದ ಈಸಿಯಾಗಿ ನಾವು ಇದನ್ನು ತಿರುವಿ ಹಾಕಬಹುದು. ನೋಡಿ, ಮೇಲಿನಿಂದ ಸಪೋಸ್ ಎಣ್ಣೆ ಬೇಡ ಹೇಳುವವರು ತುಪ್ಪವನ್ನು ಸಹ ಯೂಸ್ ಮಾಡ್ಕೊಳ್ಬಹುದು, ನಿಮ್ಮ ಚಾಯ್ಸ್. ವೀಕ್ಷಕರೇ, ಇವತ್ತು ಅಶ್ವಿನಿ ಮೇಡಮ್ ಅವರು ನಮಗೋಸ್ಕರ ಒಂದು ರುಚಿಕರವಾಗಿರುವಂತಹ ರೆಸಿಪಿಯನ್ನು ಹೇಳಿಕೊಟ್ಟಿದ್ದಾರೆ. ನೀವು ಕೂಡ ನೋಡಿದ್ದೀರಾ. ಸೊ ಅಶ್ವಿನಿ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮದಲ್ಲಿ ನಾವು ಹೊಸ ರೆಸಿಪಿಯನ್ನು ಮಾಡಿದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿಯೂ ಕೂಡ ಒಂದು ಹೊಸ ರೆಸಿಪಿ ಜೊತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಬಂದೇ ಬರ್ತೇವೆ. ಸೊ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.